ಪೈಗಂಬರ್ ಅವ್ರು ಬರೆದಿದ್ದು ನಾನು ಓದ್ತೀನಿ. ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬೈದಾಗ ಫಸ್ಟ್ ಟೀಕೆ ಮಾಡಿದ್ರು ನಾನೇ. ಮತ್ತೆ ಅವಾಗ ಯಾಕೆ ಮಾಡ್ಲಿಲ್ಲಪ್ಪ ಇವರು? ಅವಾಗ ಇವರು ಮಾಡ್ಬೇಕಾಗಿತ್ತಲ್ಲ ಟೀಕೆ. ಮೊಹಮ್ಮದ್ ಪೈಗಂಬರ್ ಬೈದಾಗಿದ್ದು ಆಗಿದ್ದು ಇಶ್ಯೂ 15 ದಿವಸ ಹಿಂದೆ. ಅವಾಗ ನಾನು ಟೀಕೆ ಮಾಡಿದ್ದೆ, ಮೊಹಮ್ಮದ್ ಪೈಗಂಬರ್ ಎತ್ತಾಳು ಬಂದಿತ್ತು, ನಾನು ತಪ್ಪು ಅಂತ ಹೇಳಿ ಅನ್ಸ್ಕೊಬಿಟ್ಟಿದ್ದೆ. ಇವ್ರು ಯಾಕೆ ಬೈಲಿಲ್ಲಪ್ಪ ಅವಾಗ? ಈಗ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ, ಕರೆಕ್ಟ್, ಭಾಗವಹಿಸಿದ್ದು ಕರೆಕ್ಟ್. ಅದು ಅದನ್ನ ನನ್ನ ಯಾಕೆ ತರ್ತಿದ್ದಾರೆ ಈಗ ಮಾತಾಡ್ತಾ ಇದ್ರಿ? ಇದು ಹೀಗೆ ಆದ್ರೆ ಸರಿ ಆಗೋದಲ್ಲ. ನಾನು ಇದನ್ನ ಪಕ್ಷದ ವರಿಷ್ಠರಿಗೂ ತಲುಪಿಸ್ತೇನೆ. ಆದ್ರೆ ಇಷ್ಟೇ, ಇದು ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಬೇರೆ ಪಕ್ಷದಾಗ ಬೇಕಾದಷ್ಟು ಆಗಿದಾವ್. ನೀವು ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ಬೇಡಿ ಸಂಸ್ಥೆ ಬಗ್ಗೆ, ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದೀರಿ. ಈಗ ಯಾರ್ಯಾರು ಕುಟುಂಬದವ್ರು, ಯಾರ್ಯಾರು ಎಲ್ಲೆಲ್ಲಿ ಯಾವ ಸಂಸ್ಥೆದಾಗ ಎಷ್ಟೆಷ್ಟು ಜನ ಇದ್ದಾರೆ, ಯಾರ್ಯಾರು ರಾಜಕೀಯದಾಗ ಇದ್ದಾರೆ, ಅದೆಲ್ಲರೂ ಕೂಡ ಎಲ್ಲ ಜಗತ್ತಿಗೆ ಗೊತ್ತಿದೆ. ಈಗ ಅದನ್ನು ಮುಚ್ಚಿ ಹೋಗುದಿಲ್ಲ.